ಅಂತ ಶಬಿ ಅಹಮದ್ ಕಾಜಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಎಫ್ಸಿಸಿಯ ಕಾರ್ಯದರ್ಶಿ ಫಜಲ್ ರಹೀಂ, ಹಾಗೆ ಕೋಶಾಧಿಕಾರಿ ಅಂತ FM ಬಶೀರ್, ಹಾಗೂ ನಮ್ಮ ಘಟಕದ ಅಧ್ಯಕ್ಷ ಅಂತ MH ಮನಾರ್, ಹಾಗೂ ಕೋಶಾಧಿಕಾರಿ ಅಂತ ಇಬ್ರಾಹಿಂ ಕೋಡ್ಜಾಲ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಕಿರಾಯತಿಗಾಗಿ ಮೊಹಮ್ಮದ್ ಸಮಾನತ್ ವೇದಿಕೆಗೆ ಬರಬೇಕು ಅನ್ನಿಸ್ತಾ ಇದ್ದೇನೆ. ಅಊಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅರ್ರಹ್ಮಾನಿರ್ ರಹೀಮ್. ಮಾಲಿಕಿ ಯೌಮಿದ್ದೀನ್. ಇಯ್ಯಾಕ ನಅ್ಬುದು ವ ಇಯ್ಯಾಕ ನಸ್ತഈನ್. ಇಹ್ದಿನಸ್ ಸಿರಾತಲ್ ಮುಸ್ತಕೀಮ್. ಸಿರಾತಲ್ ಲಜೀನ ಅನ್ಅಮ್ತ ಅಲೈಹಿಂ ಗೈರಿಲ್ ಮಗ್ಲೂಬಿ ಅಲೈಹಿಂ ವಲದ್ದಾಲ್ಲೀನ್. ಜಮಿಯತುಲ್ ಫಲಾಹ್ ತಾಲೂಕು ಘಟಕದ ವಿದ್ಯಾರ್ಥಿ ವೇತನ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿದಂಥ ಎಲ್ಲ ಗಣ್ಯ ಅತಿಥಿಗಳೇ, ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ಫಲಾನುಭವಿಗಳೇ ಹಾಗೂ ಅವರ ಪೋಷಕರುಗಳೇ, ಜಮಿಯತುಲ್ ಫಲಾಹ್ ನಮಗೆಲ್ಲರಿಗೂ ತಿಳಿದಂತಹ ವಿಚಾರ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ದಶಕಗಳಿಗಿಂತಲೂ ಹೆಚ್ಚಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಒಂದು ಸಂಸ್ಥೆಯಾಗಿದೆ ಜಮಿಯತುಲ್ ಫಲಾಹ್. ಇದರ ಮುಖ್ಯ ಉದ್ದೇಶ ನಮ್ಮ ಸಮುದಾಯವನ್ನು ಇತರ ಎಲ್ಲ ಸಮುದಾಯಕ್ಕೆ ಒಂದು ಮಾದರಿಯಾದಂತಹ ರೀತಿಯಲ್ಲಿ ಅವರ ಆರ್ಥಿಕ, ಶೈಕ್ಷಣಿಕ, ಸಮುದಾಯಿಕ ಎಲ್ಲ ವಿಚಾರದಲ್ಲಿ ಮೇಲ್ಪಂಕ್ತಿಯನ್ನು ಹಾಕಿಕೊಳ್ಳುವಂತಹ ಯೋಜನೆಗಳ ಉದ್ದೇಶವನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನು 3 ದಶಕಗಳ ಹಿಂದೆ ಸ್ಥಾಪಿಸಲಾಗಿದೆ. ನಮ್ಮ ಸಮುದಾಯದ ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ ಯಾವ ರೀತಿಯಲ್ಲಿ ಸಾಧಿಸಬಹುದು? ಆರ್ಥಿಕವಾಗಿ ಒಂದಿಷ್ಟು ಧನ ಸಹಾಯವನ್ನು ಮಾಡ್ತಾ ಹೋದರೆ ಅವರ ಅಭಿವೃದ್ಧಿ ಸಾಧ್ಯತೆ ಇಲ್ಲ ಎಂಬುದನ್ನು ಮನಗಂಡ ಜಮಿಯತುಲ್ ಫಲಾಹ್ ಸಂಸ್ಥೆಯವರು ಅವರಿಗೆ ಶಿಕ್ಷಣವನ್ನು ನೀಡಿದಾಗ ಸ್ವತಂತ್ರರಾಗಿ ತಾವೆಲ್ಲರೂ ಉದ್ಯೋಗಸ್ಥರಾಗಿ ಅಲ್ಲಿಂದ ಅವರ ಆರ್ಥಿಕತೆಯನ್ನು ಬೆಳಲಿಕ್ಕೆ ಮತ್ತು ಅವರ ಶೈಕ್ಷಣಿಕ ಅಭಿವೃದ್ಧಿಗಳನ್ನು ಸಾಕಾರ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದನ್ನು ಮನಗಂಡು ನಮ್ಮ ಸಂಸ್ಥೆಯು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವುದರ ಮೂಲಕ ಈ ಸಂಸ್ಥೆಯು ಹುಟ್ಟಿಕೊಂಡಿದೆ. ಆದ್ದರಿಂದ ನಮ್ಮ ದೇಶ ಎಜುಕೇಶನ್, ಶಿಕ್ಷಣ. ಅದೇ ರೀತಿಯಲ್ಲಿ ಮತ್ತೊಂದು ಬಹಳ ಮುಖ್ಯವಾದದ್ದು ಆರೋಗ್ಯದ ದೃಷ್ಟಿಯಲ್ಲಿ ಆರೋಗ್ಯದ ಕಡೆಗೆ ಗಮನ ಕೊಡುವ ಬಗ್ಗೆ ನಮ್ಮ ಸೇವೆಯನ್ನು ನಾವು ವಿಸ್ತರಿಸುತ್ತೇವೆ. ಅದಕ್ಕೋಸ್ಕರವಾಗಿ ನಮ್ಮ ಈ ಅವಿಭಜಿತ ಜಮಿಯತುಲ್ ಫಲಾಹ್ ಒಂದು ಶಿಕ್ಷಣ ಸಂಸ್ಥೆಯು ಸುಮಾರು 5-6 ಶಾಲಾ ಕಾಲೇಜನ್ನು ಸ್ಥಾಪಿಸಿತು. ಅದರಲ್ಲಿ ಈಗ ಬೇರೆ ಬೇರೆ ಕುಗ್ರಾಮದಲ್ಲಿ ಜಾರಿಗೆಂದು ಅದೆಲ್ಲವನ್ನು ಸರ್ಕಾರ ಕೊಟ್ಟು ಸರ್ಕಾರ ಇವತ್ತು ಯಶಸ್ವಿಯಾಗಿ ಶಾಲೆ ನೀಡ್ತಾ ಇದೆ. ಅಲ್ಲಿ ಹಳ್ಳಿಯ ಮಕ್ಕಳು ಇವತ್ತು ಶಾಲೆಗೆ ಹೋಗಿ SSLC ಆದದಿದೆ. ಅದಕ್ಕೆಲ್ಲ ಮೊದಲು 30 ವರ್ಷಗಳ ಹಿಂದೆ ಆ ಕುಗ್ರಾಮದಲ್ಲಿ ಶಾಲೆಯನ್ನು ಸ್ಥಾಪಿಸಿದ ಕೀರ್ತಿ ನಮಗೆ ಸಲ್ಲದು. ಇದೀಗ ನಮ್ಮ ಒಂದು ಸಂಸ್ಥೆಗೆ, ನಮ್ಮ ಜಮಿಯತುಲ್ ಫಲಾಹ್ ಸಂಸ್ಥೆಗೆ ಕೋಣಾಜಿಯ ಪರಪ್ಪೆಂಬಲ್ಲಿ ಒಂದು ಶಾಲೆ ಇದೆ, ಅಡ್ಕಾರ ಪರಪ್ಪೆಂಬಲ್ಲಿ. ಅದು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಹುಡುಗಿಯರ ಪದವಿ ಪೂರ್ವ ಕಾಲೇಜುವರೆಗೆ ನಮ್ಮ ಶಾಲೆ ಉಚಿತವಾಗಿ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡುತ್ತಾ ಬಂದಿದೆ. ಯಾಕೆಂದರೆ ಕೆಲವರಿಗೆ ನಮ್ಮ ಜಮಿಯತುಲ್ ಫಲಾಹ್ ಬಗ್ಗೆ ಪರಿಚಯ ಇರಲಿಲ್ಲ, ಸ್ವಲ್ಪ ಕೆಲವರಿಗೆ ಇರಬಹುದು, ಕೆಲವರಿಗೆ ಜಮಿಯತುಲ್ ಫಲಾಹ್ ಜಮಾತ್ ಇಸ್ಲಾಂ ಅಂತ ಇಲ್ಲಿ ಆ ಥರದ ಇಲ್ಲ. ಎಲ್ಲರೂ ಸೇರಿಕೊಂಡಿರುವಂತಹ ಒಂದು ಸಂಸ್ಥೆ. ಅಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಕಳೆದ 4-5 ವರ್ಷಗಳಿಂದ PUCಯಲ್ಲಿ 100ಕ್ಕೆ 100 ಫಲಿತಾಂಶ ಬಂದಿದೆ. SSLCಯಲ್ಲಿ 90% ಹೆಚ್ಚು ಫಲಿತಾಂಶ ಬಂದಿದೆ. 1 ಪೈಸೆಯನ್ನು ಕೂಡ ಡೊನೇಷನ್ ತೆಗೆದುಕೊಳ್ಳದೆ, ಯಾವುದೇ ಫೀಸ್ ಇಲ್ಲದೆ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಊಟವನ್ನು ಕೂಡ ಅಲ್ಲಿ ಕಾಲೇಜಿನವರೆಗೆ ವಿದ್ಯಾರ್ಥಿ ಕೊಡ್ತಾ ಇದ್ದೀವಿ. ಅದು ವಾರದಲ್ಲಿ 2 ದಿವಸ ಅವರಿಗೆ ನಾನ್ ವೆಜ್ ಮಾಂಸದ
ಹುಡುಗರ ಫಲಿತಾಂಶ ದಕ್ಷಿಣ ಕನ್ನಡದಲ್ಲಿ 50% ಕಡಿಮೆ ಮುಸ್ಲಿಂ ಹುಡುಗರು. ಕಳೆದ 3 ವರ್ಷಗಳಿಂದ ತರಬೇತಿಯನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಹೆತ್ತವರಿಗೆ ಮತ್ತು ಉಸ್ತಾದರಿಗೆ ಎಲ್ಲರಿಗೆ ತರಬೇತಿ ಕೊಟ್ಟು ಆ ಸಮಯದಲ್ಲಿ ನೀವು ಸ್ವಲ್ಪ ಮದ್ರಸಲ್ಲಾಗಲಿ ಅಥವಾ ಇತರ ಕಡೆಗಳಾಗಲಿ ಅವರನ್ನು ಮದುವೆ ಮುಂಜಿಗೆ ಕರ್ಕೊಂಡು ಹೋಗದೆ ಅದಕ್ಕೆ ಉತ್ತೇಜನ ಕೊಡಬೇಕು. ಕಳೆದ ನಮ್ಮದು 75ಕ್ಕೂ ಮಿಕ್ಕಿದ ರಿಸಲ್ಟ್ ಇಡೀ ನಮ್ಮ ಜಿಲ್ಲೆಗೆ ಇದೆಲ್ಲ ಜಮೀಯತುಲ್ ಬಲದ ಸಂಸ್ಥೆಯು ಮಾಡಿರುವಂತಹ ಒಂದು ದೊಡ್ಡ ದೊಡ್ಡ ಒಂದು ವಿಚಾರ. ಯಾಕೆಂದ್ರೆ ಯಾಕೆ ಹೇಳಿದ್ರೆ ನಮ್ಮ ಸಮುದಾಯ ಅಭಿವೃದ್ಧಿ ಆಗಬೇಕಂದ್ರೆ ಶಿಕ್ಷಣ ಆಗಿಲ್ಲ. ಶಿಕ್ಷಣ ಸಿಕ್ಕಿದೆ ಖಂಡಿತವಾದ ಅಭಿವೃದ್ಧಿ ಸಾಧ್ಯತೆ ಇದೆ ಎಂಬುದರ ಮನಗಂಡು ಇವತ್ತು ನಾವು ನೋಡ್ತಾ ಇರ್ಬೋದು 30 ದಶಕಗಳ ನಂತರ ನಮ್ಮ ಪ್ರಾರಂಭದ ನಂತರ ಇವತ್ತಿನ ನೀವು ಲೆಕ್ಕ ಹಾಕೊಳ್ಳಿ ಇಷ್ಟು ನಮ್ಮ ಸಮುದಾಯದ ಕಡೆಗೆ ಶಿಕ್ಷಣ ಸಂಸ್ಥೆಗಳು ಸ್ವಂತ ಇದೆ. ಅದರಿಂದ ಗೊತ್ತಾಗಿದೆ ಅದರ ಮಟ್ಟ ಹುಟ್ಟಿಕೊಂಡು ಜಮೀಯತುಲ್ ಸಂಸ್ಥೆಯ ನಂತರ ಬೆಳೆದ ಅನೇಕ ಶಿಕ್ಷಣ ಸಂಸ್ಥೆಗಳು ಇವತ್ತು ನಮ್ಮ ಸಮುದಾಯದ ಸ್ಥಾಪಿಸಿದೆ. ಈ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ಅದರ ಪ್ರಯುಕ್ತವಾಗಿ ಮಂಗಳೂರು ತಾಲೂಕು ಘಟಕದ ವತಿಯಿಂದ ಈ ಸಲ ವಿದ್ಯಾರ್ಥಿ ವೇತನ ಕೊಡುವುದೋ ಬೇಡ ಎಂಬ ರೀತಿಯಲ್ಲಿ ಒಂದು ಜಿಜ್ಞಾಸೆ ಇದೆ. ಯಾಕೆಂದ್ರೆ ಶಾಲೆ ಪ್ರಾರಂಭ ಸ್ವೀಕರಿಸುವರು
ಭಾಗಗಳಿಗೆ ಬಂದು ಅದನ್ನೆಲ್ಲ ಹೇಳುವಲ್ಲಿ ನನಗೆ ಸ್ವಲ್ಪ ಕಷ್ಟ ಆಗ್ತದೆ. ಪರ್ವೇದಾರಿ ಆದ ಕಾರಣ ಅದೊಂದು ಯಶಸ್ವಿಯಾಗಿ ಮುಂದೆ ಹೋಗಿ ಸಾಧ್ಯವಾಗಿದೆ. ಯಾಕೆಂದರೆ ಈ ಸಲ ನಮಗೆ ಬಹಳ ಮುಖ್ಯ ಸಂತೋಷವಿದೆ. ಅಲ್ಲಿ ಒಂದು ದೊಡ್ಡ 20 ಲಕ್ಷದ ಒಂದು ಪ್ರಾಜೆಕ್ಟ್ ನಮಗೆ ATLM ಅಂತ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. ಅದಾದಿಗಳಿಗೆ ಲ್ಯಾಬ್ ಅಂತ, ಅದನ್ನು ಅವರ ಮೂಲಕ ಯಶಸ್ವಿಯಾಗಿ ಹೋಗಬೇಕು. ಹಣ ಸಿಗುವುದು ಮುಖ್ಯ ಅಲ್ಲ, ಸದುಪಯೋಗ ಪಡಿಸಿಕೊಳ್ಳುವುದು ಮುಖ್ಯ. ಅದರ ಬಗ್ಗೆ ಚಿಂತನ ಮಂಥನ ಇರುವಂತಹ ಒಂದು ವ್ಯಕ್ತಿ ಪರ್ವೇಶ್ ಆಲಿ ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ನಮ್ಮ ಘಟಕದಲ್ಲಿದ್ದಂಥ ಹಿರಿಯರು, ಮುಸಂದಿಯು ಮತ್ತು ಒಬ್ಬ ರಾಜಕೀಯ ವ್ಯಕ್ತಿಯು ಅತ್ಯುತ್ತಮವಾದಂಥ ಸರಳ ವ್ಯಕ್ತಿತ್ವವನ್ನು ಮೈಗೂಡಿಸಿದಂಥ ನಮ್ಮ ಸಂಸ್ಥೆಯ ಗೌರವಾನ್ವಿತ ಕೋಶಾಧಿಕಾರಿ ಕೋಡಿಚಾಲ್ ಇಬ್ರಾಹಿಂ ಹಾಜಿಯವರು, ನಮ್ಮ ಸಂಸ್ಥೆಯಲ್ಲಿ ಅಧ್ಯಕ್ಷ ಆಗಿದ್ದವರು, ಕಾರ್ಯದರ್ಶಿ ಆಗಿದ್ದವರು, ಕೋಶಾಧಿಕಾರಿ ಆಗಿದ್ದವರು, ಜಿಲ್ಲಾ ಸಂಸ್ಥೆಯ ಕೋಶಾಧಿಕಾರಿ ಇದ್ದವರು, ಎಲ್ಲ ಕ್ಷೇತ್ರದಲ್ಲಿ ಪಳಗಿದವರು ಇವತ್ತು ಕೂಡ ಈ ವಯಸ್ಸಿನಲ್ಲಿ ನಮ್ಮ ಜೊತೆಯಲ್ಲಿ ಸಾಥ್ ಕೊಟ್ಟು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಮುಂಚೂಣಿಯಲ್ಲಿ ಇಟ್ಟುಕೊಂಡು, ನಾನು ಅಧ್ಯಕ್ಷನಾಗಿದ್ದರೂ ಕೂಡ ಅವರು ಯಾವುದೇ ಒಂದು ಅಭಿಪ್ರಾಯ ಮಾಡಿ ಯಾವ ಕೆಲಸವನ್ನು ಮಾಡೋದು. ಯಾಕೆಂದರೆ ಅವರಿಗೆ ಅಂತಹ ಒಂದು ರೀತಿಯಲ್ಲಿ ನಮ್ಮನ್ನೆಲ್ಲ ಒಟ್ಟಿಗೆ ಹೋಗಿಸುವಂಥ ಒಂದು ಶಕ್ತಿ ಕೋಡಿಚಾಲ್ ಅವರಿಗೆ. ಆದ್ದರಿಂದ ಅವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ನಮ್ಮ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಕುನಿ ಅವರಿದ್ದಾರೆ, ನಮ್ಮ ಜೊತೆಯಲ್ಲಿ ಸಹಕಾರ ಮಾಡುವಂಥ ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ಉಪಾಧ್ಯಕ್ಷರು, ಅದೇ ರೀತಿ ನಮ್ಮೆಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಫಲಾನುಭವಿಗಳನ್ನು ಸ್ವೀಕರಿಸಿ ಬಂದ ಎಲ್ಲ ವಿದ್ಯಾರ್ಥಿ ವರ್ಗದವರು, ವಿದ್ಯಾರ್ಥಿ ಪೋಷಕರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಅಂತ್ಯಗೊಳಿಸುತ್ತೇನೆ. ಜೈ ಹಿಂದ್. ಅಸ್ಸಲಾಮು ಅಲೈಕುಂ. ಜಮಿಯತುಲ್ ಫಲಾಹ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಾರ್ಯಾಚರಿಸುತ್ತಿರುವಂಥ ಮುಸ್ಲಿಂ ಸಮುದಾಯದ ಶೈಕ್ಷಣಿಕ, ಸಾಮಾಜಿಕ ಮತ್ತು ವೈದ್ಯಕೀಯ ಕ್ಷೇತ್ರಗಳನ್ನು ಗುರುತಿಸಿಕೊಂಡು ಸ್ವಯಂ ಸೇವಾ ಸಂಸ್ಥೆಯಾಗಿದೆ ಅಂತೇಳಿ ಈಗಾಗಲೇ ನಾವು ಸ್ವಾಗತ ಭಾಷಣವನ್ನು ಮಾಡಿದಂಥ ಅಧ್ಯಕ್ಷರಿಂದ ಕೇಳಿ ತಿಳಿದಿದ್ದೇವೆ. ಇದಕ್ಕೆ ಪ್ರಸಕ್ತ ಸಾಲಿನಲ್ಲಿ ನೂತನ ಸಾರಥಿಗಳನ್ನು ಜಿಲ್ಲಾ ಹಂತದ ಉಭಯ ಜಿಲ್ಲೆಗಳಲ್ಲಿ ನೂತನ ಸಾರಥಿಗಳನ್ನು ಆಯ್ಕೆಯಾದಂಥ ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸುವಂಥ ಒಂದು ಕೆಲಸ ನಮ್ಮ ತಾಲೂಕಿನ ಪಾಲಿಗೆ ಬಹುಶಃ ಬಂದಿದೆ. ಅದನ್ನು ಅಭಿನಂದಿಸುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನನ್ನಲ್ಲಿ ಕಾರ್ಯದರ್ಶಿಯವರು ಹೇಳಿದರು. ನಾನು ಅವರಲ್ಲಿ ಹೇಳಿದೆ, ಯಾಕೆಂದರೆ ನಾವು 88ರಿಂದ ಇದೇ ಕೆಲಸ ಮಾಡ್ತಾ ಇದ್ದೇವೆ, ಹೊಸಬರೆಲ್ಲ ಇದ್ದಾರೆ, ಅವರಿಗೆ ಅವಕಾಶ ಕೊಡಿ ಅಂತ. ಮತ್ತು ಅದು ಇಡೀ ಇದರಲ್ಲೆಲ್ಲ ಚರ್ಚಿತವೂ ಸಹ ಆಗುತ್ತೆ. ಆದರೂ ಪುನಃ ನನ್ನನ್ನು ಕರೆದಕ್ಕೆ ಬೇಕಾಗಿ ನಾನು ಅದನ್ನು ನನ್ನ ಕರ್ತವ್ಯ ಎಂಬಂಥ ದೃಷ್ಟಿಯಿಂದ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಜನಾಬ್ ಶಬಿ ಅಹಮದ್ ಕಾಜಿಯವರು. ಬಹುಶಃ ನಮ್ಮ ಸಂಘಟನೆಯ ಇಷ್ಟರವರೆಗೆ ಆದಂಥ ಅಧ್ಯಕ್ಷರಲ್ಲಿ ನಾವು ಗುರುತಿಸಿಕೊಳ್ಳುವಂಥ ಅತಿ ಒಬ್ಬ ಕಿರಿಯ ವ್ಯಕ್ತಿ ಅಂತೇಳಿ ನಾವು ಅವರನ್ನು ಗುರುತಿಸಿಕೊಳ್ಬೋದು. ಎಲ್ಲರಿಗೆ ಒಂದು ಸ್ಫೂರ್ತಿ ಶಬಿ ಕಾಜಿ ಅವರು. ಜಮಿಯತುಲ್ ಫಲಾಹ ಸಂಸ್ಥೆಯನ್ನು ಹುಟ್ಟು ಹಾಕಿದಂಥ ಸ್ಥಾಪಕ ಸದಸ್ಯರುಗಳಲ್ಲಿ ಓರ್ವರಾಗಿದ್ದಂಥ, ಬಹುಶಃ ನಾನೇ ಜಮಿಯತುಲ್ ಫಲಾಹ ಸಂಸ್ಥೆಗೆ ಬರುವಂಥ ಸಮಯದಲ್ಲಿ ಶಬಿ ಕಾಜಿಯವರು ಹೀಗೇನೇ ಇದ್ದಾರೆ. ಅವರು ಯಾವಾಗ ಬರುವಾಗಲೂ ಖಾಲಿ ಕೈಯಲ್ಲಿ ಬರುವುದಿಲ್ಲ. ಏನಾದರೂ ಒಂದು ಕವರ ಅಥವಾ ಒಂದು ಫೈಲ, ಏನಾದರೂ ಒಂದು ವಿಚಾರವಂತವಾದಂಥ ವಿಷಯಗಳನ್ನು ಮಂಡಿಸುವಂಥ ಎಲ್ಲ ತಯಾರಿಕೆಯಲ್ಲಿ ಬರುವಂತಿರುವ ಸಾಮಾನ್ಯ ಮೆಂಬರ್ ಆಗಿದ್ದರು. ಅವರು ಪದಾಧಿಕಾರಿಗಳಾಗಬೇಕು ಅಂತೇಳಿ ಇಲ್ಲ, ಸಭೆಯಲ್ಲಿ ಬಂದು ಸುಮ್ಮನೆ ಕೂತುಕೊಂಡು ಹೋಗುವಂಥ ಒಂದು ಜಾಯಮಾನದವರು ಶಬಿ ಕಾಜಿ ಅವರಲ್ಲ. ನಮ್ಮ ಸಮುದಾಯದ ಎಲ್ಲ ವಿಚಾರಗಳನ್ನು, ಏನು ನಮ್ಮ ಆಗು ಹೋಗುಗಳಿವೆ ಅದೆಲ್ಲವನ್ನ ಆ ಯಾವುದರಲ್ಲಿ ಸಭೆಯಲ್ಲಿ ಮಂಡಿಸಿ ನಮ್ಮ ಸಮುದಾಯಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವುದರಲ್ಲಿ ಅವರು ಎತ್ತಿದ ಕೈ. ಬಹುಶಃ ಇದೀಗ ಅವರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದಾರೆ. 2 ಜಿಲ್ಲೆಗಳಿಗೆ ಸೇರಿಕೊಂಡು ಅವರು ಯಾವಾಗಲೂ ಜಮಿಯತುಲ್ ಫಲಾಹ ಸಂಸ್ಥೆ ಅಧ್ಯಕ್ಷರಾಗಬೇಕಿತ್ತು, ನಾವು ಅವರಲ್ಲಿ ಹೇಳ್ತಾ ಇದ್ದೇವೆ. ಆದರೂ ಅವರ ಆಸಕ್ತಿ ಕುಂದಲಿಲ್ಲ. ನಮ್ಮ ನೆಟ್ಟಿಗೆ ನಾವು ಹೇಳಬೇಕು ಅಂತ ಹೇಳಿದರೆ ಅವರು ಈ ಸಂದರ್ಭದಲ್ಲಿ ಒಂದು ಸೂಕ್ತವಾದಂಥ ವ್ಯವಸ್ಥೆ, ಎಲ್ಲರಿಗೂ ಅವರು ಒಂದು ಸ್ಫೂರ್ತಿಯಾಗಿದ್ದಾರೆ. ಯಾವ ರೀತಿಯಲ್ಲಿ ಜಮಿಯತುಲ್ ಫಲಾಹ ಸಂಸ್ಥೆಯನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು ಎಂಬಂಥ ಒಂದು ಸಂಪೂರ್ಣವಾದಂಥ ಸೌಹಾರ್ದಯುತವಾದಂಥ ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಳ್ಳುವಂಥ ಒಂದು ವ್ಯವಸ್ಥೆ ಶಬಿ ಕಾಜಿ ಅವರ ಆಡಳಿತ ವೈಖರಿಯಲ್ಲಿದೆ. ಕರುಣಾಮಯನಾದ ಅಲ್ಲಾಹನು ಅವರಿಗೆ ದೀರ್ಘ ಆಯುಷ್ಯ, ಉತ್ತಮ ಆರೋಗ್ಯ ಮತ್ತು ಸಮುದಾಯದೊಟ್ಟಿಗೆ ಸ್ಪಂದಿಸುವಂಥ ಆರೋಗ್ಯಯುತವಾದಂಥ ಮನಸ್ಸನ್ನು ಕೊಡಲಿ ಅಂತೇಳಿ ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸಿ ಅವರನ್ನು ಜಮಿಯತುಲ್ ಫಲಾಹ ಮಂಗಳೂರು ತಾಲೂಕು ಸಮಿತಿ ವತಿಯಿಂದ ಅಭಿನಂದಿಸ್ತಾ ಇದ್ದೇವೆ ಸರ್. ಅದೇ ರೀತಿಯಲ್ಲಿ ಕಾರ್ಯದರ್ಶಿಯವರು ನಾವು ಕಾಣುವಾಗ ಬಹಳಷ್ಟು
ತಾಳ್ಮೆಯಿಂದ ನಮ್ಮೊಟ್ಟಿಗೆ ವ್ಯವಹರಿಸ್ತಾ ಇರುವವರು ಫಜಲ್ ರಹಮಾನ್ರವರು. ನಮ್ಮ ಜಿಲ್ಲೆಯ ಓರ್ವ ಪ್ರಖ್ಯಾತ ಲೀಡಿಂಗ್ ಆದಂಥ ಲಾಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಮುದಾಯದ ಎಲ್ಲ ಕಾನೂನಿನ ವ್ಯವಸ್ಥೆಗಳೊಟ್ಟಿಗೆ ಎಲ್ಲ ವ್ಯವಸ್ಥೆಗಳಲ್ಲಿಯೂ ಬಹಳಷ್ಟು ಸಹಕಾರವನ್ನು ನೀಡುವವರು. ಜಮಿಯತುಲ್ ಫಲಾಹ್ ಸಂಸ್ಥೆಯಲ್ಲಿ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದವರು ಫಜಲ್ ರಹಮಾನ್ರವರು. ಅವರು ನಮ್ಮ ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥ ಈ ಸಂದರ್ಭದಲ್ಲಿ ನಮ್ಮ ಜಮಿಯತುಲ್ ಫಲಾಹ್ ಸಂಸ್ಥೆಯ ಎಲ್ಲ ಕಾರ್ಯವೈಖರಿಗಳು ಯಶಸ್ವಿಯಾಗಲಿದ್ದಲ್ಲಿ ನಾನು ಹಾರೈಸುವುದರೊಂದಿಗೆ ಅಲ್ಲಾಹನು ಅವರಿಗೂ ಆರೋಗ್ಯವನ್ನು ಮತ್ತು ಈ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ನಡೆಸುವಂಥ ರೀತಿಯಲ್ಲಿ ಉತ್ತಮ ಮನಸ್ಸನ್ನು ಹಾಗೂ ಆಯುಷ್ಯವನ್ನು ಕರುಣಿಸಲಿ ಅಂತೇಳಿ ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸಿ ಅವರನ್ನು ನಾನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ, ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಬಶೀರ್ ಅವರು ನಮಗೆ ಹೆಚ್ಚು ಅಂತ ಒಡನಾಟದಲ್ಲಿ ಪರಿಚಯ ಇಲ್ಲದಿದ್ದರೂ ಬಹಳಷ್ಟು ಚಿಂತನಾಶೀಲವಾದಂಥ ಒಂದು ವ್ಯಕ್ತಿತ್ವವನ್ನು ಒಳಗೊಂಡವರು. ಜಮಿಯತುಲ್ ಫಲಾಹ್ ಸಂಸ್ಥೆಯ ಖಜಾನೆಯನ್ನ ಇವತ್ತು ನಾವು ಏನು ಮಾಡಿದ್ದೇವೆ ಅಂದರೆ ಅವರ ಕೈಯಲ್ಲಿ ಕೊಟ್ಟಿದ್ದೇವೆ. ಇಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಅವರು ಸರಿದೂಗಿಸಿಕೊಳ್ಳುವಂಥ ಒಂದು ವ್ಯವಸ್ಥೆ, ಅದು ಯಾರು ಆಗಬೇಕು ಎಂಬುದನ್ನು ನಮ್ಮ ಜಮಿಯತುಲ್ ಫಲಾಹ್ ಸಂಸ್ಥೆ ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡೋದು, ಯಾರನ್ನ ಕಾರ್ಯದರ್ಶಿಯನ್ನಾಗಿ ಮಾಡೋದು, ಅಥವಾ ಯಾರನ್ನ ಕೋಶಾಧಿಕಾರಿ ಮಾಡುವಂಥ ಜಾಯಮಾನ ಇಲ್ಲಿಯವರೆಗೆ ನಮ್ಮಲ್ಲಿ ಬಂದಿಲ್ಲ. ಅದಕ್ಕೆ ಅರ್ಹತೆಯನ್ನು ಇರುವವರನ್ನು ನಾವು ಮಾತ್ರ ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮ ಪದಾಧಿಕಾರಿಗಳಲ್ಲಿದೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಬಶೀರ್ ಅವರನ್ನು ನಮ್ಮ ಕೋಶಾಧಿಕಾರಿಗಳನ್ನಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಎಲ್ಲ ಸಮಸ್ಯೆಗಳೊಟ್ಟಿಗೆ ಸ್ಪಂದಿಸುವಂಥ ಒಂದು ಆರೋಗ್ಯವನ್ನು ಮತ್ತು ದೀರ್ಘ ಆಯುಷ್ಯವನ್ನು ಅಲ್ಲಾಹನು ಅವರಿಗೂ ಕರುಣಿಸಲಿ. ನಮ್ಮ ಎಲ್ಲ ಸಮುದಾಯದ ಸಮಸ್ಯೆಗಳೊಟ್ಟಿಗೆ ಸ್ಪಂದಿಸುವಂಥ ಆರ್ಥಿಕ ವ್ಯವಸ್ಥೆಯನ್ನು ಕ್ರೋಢೀಕರಿಸುವಂಥ ಶಕ್ತಿಯನ್ನು ಸಹ ಅಲ್ಲಾಹನು ಅವರಿಗೆ ಕೊಡಲಿ ಅಂತೇಳಿ ನಾನು ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸುವುದರೊಂದಿಗೆ ಅವರಿಗೂ ನಾನು ಮಂಗಳೂರು ತಾಲೂಕು ಜಮಿಯತುಲ್ ಫಲಾಹ್ ಸಂಸ್ಥೆ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ನಮ್ಮ ಎಲ್ಲ ಮಿತ್ರರು ಇದ್ದಾರೆ, ಎಲ್ಲರೂ ನಮ್ಮ ಜಮಿಯತುಲ್ ಫಲಾಹದ ಸಾರಥಿಗಳು. ಇವರೆಲ್ಲರಿಗೂ ಮಂಗಳೂರು ತಾಲೂಕು ಜಮಿಯತುಲ್ ಫಲಾಹ್ ಸಂಸ್ಥೆ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆ ನಾನು ಮಂಗಳೂರು ತಾಲೂಕು ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಇನ್ನೊಂದು ಸಭೆ ಸೇರುವಾಗ ಬಹುಶಃ ಉಳ್ಳಾಲ ತಾಲೂಕು ಆಗಲಿಕ್ಕೂ ಸಾಧ್ಯತೆ ಇದೆ. ಮಂಗಳೂರು ತಾಲೂಕು ಹೋಗಿ ಉಳ್ಳಾಲ ತಾಲೂಕು ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಮಂಗಳೂರು ತಾಲೂಕಿನ ಪರವಾಗಿ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನನಗೆ ಅವಕಾಶ ಕೊಟ್ಟದಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಆಖಿರ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಇದೊಂದು ಈ ಪ್ರತಿ ವರ್ಷ ಸಹ ನಾವು ಜಮಿಯತುಲ್ ಫಲಾಹದಿಂದ ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನ್ ಕೊಡ್ತಾ ಇದ್ದೇವೆ. ಅದು ಮೋಸ್ಟ್ಲಿ ನಾವು ಜುಲೈಯಲ್ಲಿ ಕೊಡ್ತಿದ್ದೆವು. ಕೋವಿಡ್-19ನ ಕಾರಣ ಲಾಸ್ಟ್ ಇಯರ್ ನಮಗೆ ಕೊಡಲಿಕ್ಕೆ ಆಗಲಿಲ್ಲ. ಈ ಸಲ ಈಗ ಶಾಲೆಯೆಲ್ಲ ಚಾಲು ಆದ ನಂತರ ಮಕ್ಕಳೆಲ್ಲ ಫೀ ಕಟ್ಟಲಿಕ್ಕೆ ಭಾಳ ಕಷ್ಟದಲ್ಲಿದ್ದಾರೆ. ಹಾಗಿರುವಾಗ ಕೆಲವು ಯೂನಿಟ್ನವರು ಕೊಡ್ತಾ ಇದ್ದಾರೆ. ನಮ್ಮ ಕಾಪು ಯೂನಿಟ್ನಿಂದ ನಾವು ಕೆಲವರು ಭಾಳ ಕಷ್ಟದಲ್ಲಿರುವಾಗ ಅವರ ಫೀಸ್ ಕಟ್ಟಲಿಕ್ಕೆ ಇಲ್ಲದಿದ್ದರೆ ಶಾಲೆಯಿಂದ ಅವರಿಗೆ ತೆಗೀತಾರೆ ಅಂತ ಹೇಳುವಾಗ ಕೆಲವು ಬಡವರಿಗೆ ನಾವು ಇಂಡಿವಿಜುವಲ್ ಆಗಿ ಈ ಸಲ ನಮ್ಮ ಘಟಕದಿಂದ ಕೊಟ್ಟಿದ್ದೇವೆ. ಇನ್ಶಾ ಅಲ್ಲಾ ಇನ್ನು ಮುಂದಕ್ಕೆ ನಾವು ಜಮಿಯತುಲ್ ಫಲಾಹ್ ಎಲ್ಲ ಘಟಕದಿಂದಲೂ ಒಳ್ಳೆಯ ಅಮೌಂಟ್ ನಾವು ಕೊಡಲಿಕ್ಕೆ ಇನ್ಶಾ ಅಲ್ಲಾ ದೇವರವರಿಗೆ ನಮಗೆ ಸಹಾಯ ಮಾಡಲಿ. ಎಂದರೆ ಮೋಸ್ಟ್ ಆಫ್ ದಿ ಟೈಮ್ ನಾವು ಫಸ್ಟ್ ಇಯರ್ PUCಗೆ ಕೊಡ್ತಾ ಇದ್ದೆವು. ಈ ಸಲ ಅದನ್ನು ನಾವು ಗಮನಕ್ಕೆ ಇಡಲಿಲ್ಲ. ಯಾಕೆಂದರೆ ಕೋವಿಡ್ನ ಕಾರಣ ಭಾಳ ಕಷ್ಟದಲ್ಲಿದ್ದಾರೆ. ಈಗ ನಮ್ಮ ಕಾಪಿನಲ್ಲಿ ಸಹ ಕೆಲವು ಮಕ್ಕಳಿಗೆ ನಾವು ಅವರ ಶಾಲೆಯಲ್ಲಿ ಹೋಗಿ ಡೈರೆಕ್ಟ್ ಫೀ ಕಟ್ಟಿದ್ದೇವೆ. ಅದು ಅಲ್ಲದೆ ಸ್ಕಾಲರ್ಶಿಪ್ ಅಲ್ಹಮ್ದುಲಿಲ್ಲಾ ಜಮಿಯತುಲ್ ಫಲಾಹ್ 1988ರಲ್ಲಿ ಜದ್ದದಲ್ಲಿಯೇ ನಾವೆಲ್ಲ ಸ್ಥಾಪಕರಲ್ಲಿ ನಮ್ಮ
ಅಲಿ ಪರ್ವೇಜ್ನವರು ರಿಯಾದ್ನಲ್ಲಿದ್ದರು, ನಾನು ಜದ್ದದಲ್ಲಿದ್ದೆ. ಕೆಲವು ಹೆಸರಿಗೆ ಒಂದು ಫ್ಯೂ ಅಂತ ಹೇಳ್ಬೋದು. ನಾವು ಸ್ಟಾರ್ಟ್ ಮಾಡುವಾಗ ಈಗ 1000ಗಟ್ಟಲೆ ನಮ್ಮದು ಲೈಫ್ ಮೆಂಬರ್ಸ್ ಇದ್ದಾರೆ. ಅಲ್ಹಮ್ದುಲಿಲ್ಲಾ ಉಡುಪಿಯಲ್ಲಿ 6 ಯೂನಿಟ್ ಉಂಟು, ಸೌತ್ ಕನ್ನಡದಲ್ಲಿ 7 ಯೂನಿಟ್ ಉಂಟು. ಅದಲ್ಲದೆ NRCC ಜದ್ದ, ದಮಾಮ್, ರಿಯಾದ್, ಜುಬೇಲ್ನಲ್ಲಿ 4 ಯೂನಿಟ್ ಉಂಟು. ಅದಲ್ಲದೆ ನಮ್ಮದು JFCC ನಮ್ಮ 13 ಯೂನಿಟ್ನದ್ದು ಒಂದು ಶಾಖೆ ಉಂಟು. ನಮ್ಮದರಲ್ಲಿ ನಮ್ಮ ಈಗಿನ ಈಗ ಎಕ್ಸ್ ಪ್ರೆಸಿಡೆಂಟ್ ಶಾಹುಲ್ ಹಮೀದ್ನವರು, ಅವರು 25 ವರ್ಷದ ಮೊದಲು ಸ್ಕಾಲರ್ಶಿಪ್ ತಗೊಂಡು ನಮ್ಮ ಅಲ್ಹಮ್ದುಲಿಲ್ಲಾ ನಮ್ಮ ಈ ಸಂಸ್ಥೆಗೆ ಒಂದು ಪ್ರೆಸಿಡೆಂಟ್ ಆಗಿ ಅವರು 3 ವರ್ಷ ಇದ್ದು ಹೋಗಿದ್ದಾರೆ. ಯಾವಾಗಲೂ ಅವರು ನೆನಪಿಡ್ತಾರೆ, ಯಾಕಂದರೆ ಜಮಿಯತುಲ್ ಫಲಾದಿಂದ ನಾನು ಒಂದು ಕಲಿತು ಮುಂದೆ ಬಂದಿದ್ದೇನೆ. ಅದೇ ರೀತಿ ನೀವೆಲ್ಲರೂ ಕಷ್ಟಪಟ್ಟು ನಿಮ್ಮಿಂದ ಆದಷ್ಟು ನಮ್ಮ ಒಂದು ಸಮುದಾಯಕ್ಕೆ ಒಳ್ಳೆಯ ಹೆಸರು ತರಬೇಕು. ಭಾಳ ಶ್ರಮದಿಂದ ಕಲಿತು ಇಂಜಿನಿಯರ, ಡಾಕ್ಟರ್ಸ, CA ಏನಾದರೂ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಕಾಪಿನಲ್ಲಿ ಶಿರ್ವಾ ಫೈಜುಲ್ ಇಸ್ಲಾಂ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್, ಅಲ್ಲಿ ಅದು ನಾನು ಟ್ರಸ್ಟಿ ಮತ್ತು ವೈಸ್ ಪ್ರೆಸಿಡೆಂಟ್. ನಮ್ಮ ಅಲ್ಲಿಯ ಮದ್ರಸಾ ಉಂಟು, ಅದರ ನಾನು ಪ್ರೆಸಿಡೆಂಟ್. ಅದರ ಅಂಡರ್ನಲ್ಲಿ ಆ ಶಾಲೆ ನಡೀತಾ ಉಂಟು. ಅದರಲ್ಲಿ ಅಲ್ಹಮ್ದುಲಿಲ್ಲಾ ನಮ್ಮದು 93, 95ವರೆಗೆ ರಿಸಲ್ಟ್ ಬರ್ತದೆ. 3 ವರ್ಷದ ಮೊದಲು ಒಂದು ಹುಡುಗಿ 98.7% ಪಾಸಾಗಿ ಮೆಟ್ರಿಕ್ನಲ್ಲಿ. ಅವಳ ಒಂದು ಆಸೆ ಇತ್ತು, ನಾನು CA ಮಾಡ್ತೇನಂತ. ಅವರಿಗೆ ನಾವು ಐಡೆಂಟಿಫೈ ಮಾಡಿ ಜಮಿಯತುಲ್ ಫಲಾಹ್ ಕಾಪಿನಿಂದ ಎಂಟೈರ್ CAದ್ದು ಖರ್ಚು ನಾವು ಕೊಡ್ತಾ ಇದ್ದೇವೆ. ಈಗ ಅವಳು ಫಸ್ಟ್ ಇಯರ್ ಬಿಕಾಪ್ನಲ್ಲಿದ್ದಾಳೆ. ಅದೇ ರೀತಿ ಬೇರೆ ಬೇರೆ ನಮ್ಮ ಯೂನಿಟ್ನವರು ಸಹ ಅಂಥದ್ದು ಕೆಲವು ಪ್ರಾಜೆಕ್ಟ್ ತಗೊಂಡಿದ್ದಾರೆ, ಕೆಲವು ತಗೊಳ್ಳುವವರಿದ್ದಾರೆ. ಹಾಗೆ ಯಾರಾದರೂ ಕಷ್ಟದವರು, ಎಜುಕೇಷನ್ನಲ್ಲಿ ಅವರಿಗೆ ಇಂಟ್ರೆಸ್ಟ್ ಉಂಟು, ಅಂಥವರಿಗೆ ನಮ್ಮ ಯೂನಿಟ್ನವರೆಲ್ಲ ಸಹಾಯ ಮಾಡ್ತಾರೆ. ಅದು ಅಲ್ಲದೆ ಒಂದು MBBS ನಮ್ಮ NRCC ಅವರು ಒಂದು ಮೆಡಿಕಲ್ ಸ್ಟೂಡೆಂಟಿಗೂ ಸಹಾಯ ಮಾಡಿ ಅವರು ಎಜುಕೇಷನ್ ಪಡೀತಾ ಇದ್ದಾರೆ, MBBS. ಅದು ಅಲ್ಲದೆ ಈಗ ರೀಸೆಂಟ್ಲಿ ಒಂದು ಲಾಯರ್ ಕಂಪ್ಲೀಟ್ ಆಗಿ ಅವರಿಗೆ ಜುಬೇಲ್ನವರು ಸಹಾಯ ಮಾಡಿದರು. ಅವರು ಸಹ ನಮಗೆ ಪ್ರತಿ ಸಮಯದಲ್ಲಿ ಮೆಸೇಜ್ ಕಳಿಸ್ತಾ ಇದ್ದಾರೆ. ಇವತ್ತು ನಾನು ಏನಾದರೂ ಆದರೆ ಜಮಿಯತುಲ್ ಫಲಾಹ್ ಸಂಸ್ಥೆಯಿಂದ ನಾನು ಇಂಥ ಒಂದು ಎಜುಕೇಷನ್ ತಗೊಂಡಿದ್ದೇನೆ ಅಂತ ನಿಮಗೆಲ್ಲರಿಗೂ ನಾನು ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಎಜುಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ನೋಡಿ, ನಾವು ಹೈಸ್ಕೂಲ್ 10 ಕಿಲೋಮೀಟರ್ಸ್ ನಡೆದುಕೊಂಡು ಹೋಗಿ ಉಡುಪಿ ಡಿಸ್ಟಿಕ್ನಲ್ಲಿ ಇನ್ನಂಜೆ ಅಂತ ಕಾಪಿನಿಂದ. ಅದರ ನಂತರ ನಾವು ಕಾಲೇಜಿಗೆ ಹೋದದ್ದು ನೈಟ್ ಕಾಲೇಜ್, KC ಕಾಲೇಜ್. ಆ ಕಷ್ಟ ಈಗಿನ ಮಕ್ಕಳಿಗೆ ಇಲ್ಲ. ಹೆಜ್ಜೆ ಹೆಜ್ಜೆಗೆ ಕಾಲೇಜಸ್ ಉಂಟು. ದೇವದಯದಿಂದ ನಮ್ಮ ಸಮುದಾಯದವರು ಗಲ್ಫಿಗೆ ಹೋಗಿ ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಅವರ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕಂತ ಅವರಿಗೆ ಎಲ್ಲರಿಗೊಂದು ಮನಸ್ಸುಂಟು. ಹಾಗೆ ನಮ್ಮಲ್ಲಿ ಪರ್ಟಿಕ್ಯುಲರ್ಲಿ ಗರ್ಲ್ಸ್ ಭಾಳ ಉತ್ತಮ ಓದ್ತಾ ಇದ್ದಾರೆ. ನನ್ನ ಮಗಳು ಸಹ BSc MM ಮಾಡಿ ಇವತ್ತು ರಾಯಲ್ ಫ್ಯಾಮಿಲಿ ಶಾಲೆಯಲ್ಲಿ ಜದ್ದದಲ್ಲಿ ಟೀಚರ್ ಆಗಿ ಕೋಆರ್ಡಿನೇಟರ್ ಆಗಿದ್ದಾರೆ. ಅವರು ಈವನ್ ಅಮೇರಿಕನ್ ಲ್ಯಾಬ್ನಲ್ಲಿ ಔಟ್ ಆಫ್ 70 ಟೀಚರ್ಸ್ನಲ್ಲಿ ಶಿ ಗಾಟ್ ದ ಫಸ್ಟ್ ಅವಾರ್ಡ್. ನಾನು ಹೇಳುವ ಕಾರಣ ನನ್ನ ಮಗಳದ್ದು ಹೇಳೋದಲ್ಲ, ಅಂಥ ನಮ್ಮ ಈ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ಲಿ ಉಡುಪಿ ಮತ್ತು ಸೌತ್ ಕನ್ನಡದಲ್ಲಿ ಎಜುಕೇಷನ್ನಲ್ಲಿ ತುಂಬ ಮುಂದೆ ಇದ್ದೇವೆ. ಈಗ ನಾವು ಅಮೇರಿಕಾದಲ್ಲಿ ನೋಡಲಿಕ್ಕೆ ಹೋದರೂ ನಮ್ಮ ಭಾರತದವರು ತುಂಬ ಎಜುಕೇಷನ್ ಮುಂದೆ ಇದ್ದಾರೆ, ದೊಡ್ಡ ದೊಡ್ಡ ಹುದ್ದೆ ಪಡೆದುಕೊಂಡಿದ್ದಾರೆ. ಅದೇ ರೀತಿ ನೀವು ಸಹ ಅದೇ ರೀತಿಯಲ್ಲಿ ಮುಂದೆ ಹೋಗಬೇಕು, ನಮ್ಮ ಇಂಡಿಯಾದ ಹೆಸರು ತರಬೇಕು. ಅದು ಅಲ್ಲದೆ ಈ ಸ್ಕಾಲರ್ಶಿಪ್ ತಗೊಂಡು ನಾಳೆ ಒಂದು ನೆನಪು ಮಾಡಬೇಕು ನೀವು, ನಾನು ಜಮಿಯತುಲ್ ಫಲಾಹದ ಸಹಾಯ ತಗೊಂಡು ಸ್ಕಾಲರ್ಶಿಪ್ ತಗೊಂಡು ನಾನು ಕಲ್ತಿದ್ದೇನೆ. ಮುಂದಕ್ಕೆ ನೀವು ಒಳ್ಳೆ ರೀತಿಯಲ್ಲಿ ಇದ್ದರೆ ನಮಗೆ ನಾಳೆ ಒಂದು ನೀವು ಲೈಫ್ ಮೆಂಬರ್ ಆಗಿ ನಮ್ಮ ಸಮುದಾಯಕ್ಕೆ ಸಹಾಯ ಸಹ ಮಾಡುವ ಪರಿಸ್ಥಿತಿ ಇನ್ಶಾಲ್ಲ ಬರ್ಬೋದು. ಇನ್ಶಾಲ್ಲ ಪರ್ಟಿಕ್ಯುಲರ್ಲಿ ಉಡುಪಿ ಮ್ಯಾಂಗ್ಳೂರು ಜಮಿಯತುಲ್ ಫಲಾಹ್ ಘಟ್ಟದವರಿಗೆ
ಧನ್ಯವಾದ ಹೇಳುತ್ತಾ ನನಗೆ ಎರಡು ಮಾತು ಆಡಲಿಕ್ಕೆ ಅವಕಾಶಕ್ಕೆ, ಅಲ್ಲದೆ ನನಗೀಗ ಈಗಾಗಲೇ ಒಂದು ಸನ್ಮಾನ ಮಾಡಿದರು. ಈಗ ಸನ್ಮಾನ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ನಮಗೆ ಜಮಿಯತುಲ್ ಫಲಾಗೆ ನಾವು ಇಂದು ಸರ್ವಿಸ್ ಕೊಡಬೇಕು. ಈಗಾಗಲೇ ನಮ್ಮ MHನವರು ಹೇಳಿದ ಹಾಗೆ ಮಂಜನಾಡಿಯವರು, ಯಾಕಂದರೆ ನಾವು 33 ವರ್ಷದಿಂದ ಜಮಿಯತುಲ್ ಫಲಾಗೆ ದುಡಿತಾ ಇದ್ದೇವೆ. ಹಾಗೆ ಇನ್ನು ಮುಂದೆ ಸಹ ಯಂಗ್ ಜನರೇಷನ್ ಮುಂದೆ ಬರಬೇಕು, ಈ ಇದಾರದಲ್ಲಿ ಕೆಲಸ ಮಾಡಬೇಕು, ನಮ್ಮಂಥವರಿಗೆ ರಿಟೈರ್ಡ್ ಆಗಲಿಕ್ಕೆ ಅವಕಾಶ ಕೊಡಬೇಕು ಹೇಳುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸಭೆಯನ್ನು ಉದ್ದೇಶಿಸಿ ಕೇಂದ್ರ ಕಾರ್ಯದರ್ಶಿ ಅಂತ ಫಜಲ್ ರಹೀಮ್ ಅವರು ಒಂದೆರಡು ಮಾತುಗಳನ್ನು ಶುಭ ಹಾರೈಸಬೇಕಾಗಿ ವಿನಂತಿ. ವಿಶೇಷವಾಗಿ ನನ್ನನ್ನು ಪರಿಚಯಿಸಿದಂಥ ಮಂಜನಾಡಿಯವರಿಗೂ ಒಂದು ಧನ್ಯವಾದಗಳು. ಮುಸ್ಲಿಂ ಸಮುದಾಯ ಏಳಿಗೆ ಆಗಬೇಕಾದ್ರೆ ಏನು ನಾವು ಅವರಿಗೆ ದಾನ ಕೊಟ್ಟ ಅದರಿಂದ ಸಾಧ್ಯ ಇಲ್ಲ. ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಮಾಜ ಮೇಲೆ ಬರಬೇಕು ಅಂತಿದ್ರೆ ಅವರು ಶೈಕ್ಷಣಿಕವಾಗಿ ಮೇಲೆ ಬಂದರೆ ಮಾತ್ರ ಸಮಾಜ ಮೇಲೆ ಬರಲಿಕ್ಕೆ ಸಾಧ್ಯ. ಈ ಒಂದು ದೂರದೃಷ್ಟಿತ್ವವನ್ನು ಇಟ್ಟುಕೊಂಡು ನಮ್ಮ ಹಿರಿಯರು ಈ ಜಮಿಯತುಲ್ ಫಲಾವನ್ನು ಹುಟ್ಟಾಕಿದರು. ಏನು ಇವತ್ತು ಮಲಾರ್ ಅವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ದಾರೆ, ನಾವು ಪ್ರೋತ್ಸಾಹಧನ ಕೊಡ್ತಾರೆ ಅಂತೇಳಿ. ನಿಜವಾಗ್ಲೂ ನಾವು ಇಲ್ಲಿ ನಿಮಗೆ ಪ್ರೋತ್ಸಾಹಧನವನ್ನು ಕೊಡ್ತಾ ಇರುವಂಥದ್ದು. ಈ ಪ್ರೋತ್ಸಾಹಧನ ನಿಮಗೆ ನಿಮ್ಮ ವಿದ್ಯಾರ್ಜನೆಗೆ ಒಂದು ಪ್ರೋತ್ಸಾಹಕವಾಗಿ ಕೊಡುವಂಥದ್ದು. ಇದನ್ನು ನೀವು ಉಪಯೋಗಿಸಿ, ಇದರಿಂದಾಗಿ ನೀವು ಇದನ್ನು ನಿಮ್ಮ ವಿದ್ಯಾರ್ಜನೆಗೆ ಉಪಯೋಗಿಸಿಕೊಂಡು ನೀವು ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಗಳಾಗಿ ಮೂಡಿಬಂದು ಇದರ ಮುಖಾಂತರ ನೀವು ಕೂಡ ಒಂದು 10 ವಿದ್ಯಾರ್ಥಿಗಳಿಗೆ ಮುಂದಕ್ಕೆ ನಿಮ್ಮ ಫ್ಯೂಚರ್ನಲ್ಲಿ ನಿಮ್ಮ 10 ವಿದ್ಯಾರ್ಥಿಗಳಿಗೆ ಸಹಾಯಧನ ಕೊಡುವಂತಾಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಹಾಗೆ ನೀವು ಕೂಡ ಜಮಿಯತುಲ್ ಫಲಾದ ಎಲ್ಲ ಸದಸ್ಯರಿಗೆ ಇನ್ನೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳನ್ನು ನೀಡಲಿಕ್ಕೆ ದೇವರು ಅನುಗ್ರಹಿಸಲಿ, ನಮಗೆ ಶಕ್ತಿ ನೀಡಲಿ ಅಂತೇಳಿ ನೀವು ಕೂಡ ದೇವರಲ್ಲಿ ಪ್ರಾರ್ಥಿಸಬೇಕು ಅಂತ, ದುವಾ ಮಾಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾರೆ. ಮದುವೆಗೆ ಯಾರಾದರೂ ಕರೆದರೆ, ಆಹ್ವಾನ ನೀಡಿದರೆ ಖಂಡಿತವಾಗಿಯೂ ನೀವು ಹೋಗಬೇಕು. ಆಹ್ವಾನ ನೀಡದಿದ್ದರೆ ನೀವು ಆ ಮದುವೆಗೆ ಹೋಗಬಾರದು ಅಂತೇಳಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹದೀಸ್ ಇದೆ. ನನಗೆ ನಮ್ಮ ಅಧ್ಯಕ್ಷರು ನಿನ್ನೆ ಎಲ್ಲರ ಜೊತೆ ಕರೆದರು. ನಾನು ಅಲ್ಲಿ ಕೂತ್ಕೊಳ್ಳಿಕ್ಕೆ ಬಂದದ್ದು, ತೆಗೆದು ನನ್ನನ್ನು ಇಲ್ಲಿ ಕೂರಿಸಿದ್ರು ಹಾಗೂ ಎರಡು ಮಾತನ್ನು ಹೇಳಿದರು, ಜಜಾಕಲ್ಲಾ ಖೈರ್. ಇಲ್ಲಿ ನಾವು ಮಂಗಳೂರು ತಾಲೂಕಿನ ಈ ಘಟಕವನ್ನು ನೋಡ್ತಾ ಇದ್ರೆ, ಈಗ ಒಂದು ಮಸೀದಿಗೆ ನಾವು ಹೋದರೆ ಆ ಮಸೀದಿಯ ಅಧ್ಯಕ್ಷರಿಗೆ ಯಾವ ರೀತಿ ನಮ್ಮ ಈ ಎಜುಕೇಷನ್, ಕುರಾನ್, ಹದೀಸ್ ಎಲ್ಲ ಗೊತ್ತಿರ್ಬೋದು. ನಂತರ ಖತೀಬರಿಗೆ ಯಾವಾಗ ದೀನಿಯ ಇಲ್ಮು ಅತೀವವಾಗಿ ಇರುತ್ತದೆ, ಹಾಗೆ ಮುಅಜ್ಜಿನ್ ಅಜಾನ್ ಕೊಡುವವರಿಗೆ ಹೇಗೆ ಇರ್ತದೆ, ಅದೇ ರೀತಿ ಈ ಮಂಗಳೂರು ತಾಲೂಕು ಇದರ ಅಧ್ಯಕ್ಷರು MH ಮಲಾಲ್ರವರು ಜಿಲ್ಲೆಯಲ್ಲಿ ಅತ್ಯುತ್ತಮ ಶಿಕ್ಷಕರು ಎಂದು ಸರ್ಕಾರದಿಂದ ಪ್ರಶಸ್ತಿ ಪಡೆದವರು. ಸಂತೋಷದ ವಿಷಯ. ಮಂಜನಾಡಿಯವರು ಪ್ರತಿಷ್ಠಿತ ಏನಪೊಯ್ಯ ವಿದ್ಯಾಸಂಸ್ಥೆಯವರಿಂದ ಪ್ರಶಸ್ತಿ ಪಡೆದವರು. ಇಲ್ಲಿ ನೂರಾರು ಸಾವಿರಾರು ನಾನ್ ಮುಸ್ಲಿಂ ಹಿಂದೂಗಳು, ಕ್ರಿಶ್ಚಿಯನ್ಸ್ ಶಿಕ್ಷಕರಿದ್ದಾರೆ. ಅವರ ಮಧ್ಯದಲ್ಲಿ ನಮ್ಮ ಮುಸ್ಲಿಮ್ಸ್ ಅವರ ಪ್ರತಿಭೆಯನ್ನು ತೋರಿಸಿ ಅವರು ಪ್ರಶಸ್ತಿ ತೆಗಿತಾರೆ ಅಂತ ಹೇಳಿದರೆ ನಿಜವಾಗಿಯೂ ನಮಗೆ ಒಂದು ಸಂತೋಷದ ವಿಷಯ ಅಂತ ಹೇಳಬೇಕು. ಇನ್ನು ಇಲ್ಲಿ ವೇದಿಕೆಯಲ್ಲಿರುವಂಥ ಮೊಹಮ್ಮದ್ ಕುಂಜಿ ಅವರು ಹೇಳ್ತೇನೆ, ನಮ್ಮ ಶಾಲೆಯಲ್ಲಿ ಪ್ರಾರಂಭವಾದಾಗ ಗ್ರೀನ್ ನ್ಯೂ ಸ್ಕೂಲ್ ಪ್ರಥಮವಾಗಿ ಅಲ್ಲಿ ಅವರು ಕೆಲವೇ
ಫ್ಯೂ ಹಂಡ್ರೆಡ್ಸ್ ಅಂತೆ. ಆವಾಗ 100 ಸಂಬಳಕ್ಕಾಗಿ ಅವರು ಅಲ್ಲಿಂದ ಈ ಸೇವೆಯನ್ನು, ಶಿಕ್ಷಕರ ಸೇವೆಯನ್ನು ತೊಡಗಿದವರು ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಅಧ್ಯಾಪಕರಿದ್ದಾರೆ, ಮುಖ್ಯೋಪಾಧ್ಯಾಯರಾಗಿದ್ದಾರೆ. ಇನ್ನು ನಮ್ಮ ಶಬಿ ಅಹಮದ್ ಖಾಜಿ ಅವರು ಹೇಳಬೇಕಾದ್ರೆ ಕಾಫಿನಲ್ಲಿ ಒಂದು ಸ್ಕೂಲನ್ನೇ ನಡೆಸ್ತಾ ಇದ್ದಾರೆ. 1-2 ಸ್ಕೂಲ್ ಇದ್ದು ಅವರ ಅಧ್ಯಕ್ಷರು ಆಗಿದ್ದಾರೆ. ಇನ್ನು ಪುತ್ತೂರಿನಲ್ಲಿ ನೋಡಬೇಕಾದ ಅನ್ಸಾರ್ ಸ್ಕೂಲ್ನಲ್ಲಿ ಅದರ ಮ್ಯಾನೇಜ್ಮೆಂಟನ್ನು ಅವರು ನೋಡ್ತಾ ಇದ್ದಾರೆ, ನಮ್ಮ ಸೆಕ್ರೆಟರಿ ಅವರು. ಇನ್ನು ನಮ್ಮ ಬಶೀರ್ ಅವರು ನಮ್ಮ ಹಿದಾಯ ಫೌಂಡೇಶನ್ನಲ್ಲಿ ಎಜುಕೇಷನ್ಗಾಗಿ ಎಷ್ಟೋ ಕೆಲಸ ಮಾಡ್ತಾರೆ. ಇದೆಲ್ಲ ಟೋಟಲ್ ನಾನು ಹೇಳಬೇಕಂತೇನಿದ್ರೆ, ಈ ಸಂಸ್ಥೆ ಹೆಸರಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮಾಡುವ ಸಂಸ್ಥೆ ಅಲ್ಲ. ಅಲ್ಲಿರುವವರೆಲ್ಲರೂ ಇಲ್ಲ, ಅತ್ಯಂತ ಒಂದು ಇದನ್ನೇ ಬಂದವರು, ಅವರ ಈ ನರನಾಡಿ ಗೊತ್ತಿದ್ದವರು. ಈಗ ಅವರೆಲ್ಲ ಸೇರಿ ನಿಮ್ಮನ್ನ ಈಗ ಏನೋ ನಿಮಗೆ ಹೂವಲ್ಲದಿದ್ರು ಹೂವಿನ ಅಸಲು ಎನ್ನುವಂತೆ ನಿಮಗೆ ಒಂದು ಕೊಡ್ತಾರೆ, ಕಾಣಿಕೆ ಕೊಡ್ತಾರೆ. ಒಂದು ಸಣ್ಣ ಅಮೌಂಟ್ ಆಗಿರ್ಬೋದು, ಇದು ಜಕಾತಿನ ಹಣ, ಇದರಲ್ಲಿ ಬರ್ಕತ್ತಿದೆ. ನಮ್ಮ ಮನೆಯಲ್ಲಿ ಜಮ್ಜಮ್ ವಾಟರ್ ಇರ್ತದೆ, ನೀರಿರ್ತದೆ, ಕುಡಿತಾ ಇರ್ತೇವೆ. ಕಡೆಗೆ ಅದರಲ್ಲಿ ಏನೋ ಒಂದಿಷ್ಟು ನೀರಿರ್ತದೆ, ನಿಮ್ಗೆ ಗೊತ್ತಿರ್ಬೋದೋ ಇಲ್ವೋ. ನಮ್ಮ ತಾಯಂದಿರು ಏನು ಮಾಡ್ತಾರೆ ಅಂದರೆ, ದೊಡ್ಡ 1 ಲೀಟರ್ 2 ಲೀಟರ್ ನೀರಿಗೆ, ಆರ್ಡಿನರಿ ನೀರಿಗೆ ಈ ಜಮ್ಜಮ್ ನೀರನ್ನು ಹಾಕ್ತಾರೆ. ಯಾಕಂದ್ರೆ ಅವರ ಮನಸ್ಸಿಗೆ ಗೊತ್ತುಂಟು ಅಂದರೆ ಈ ನೀರು, ಈ ಜಮ್ಜಮ್ ನೀರು ಇದರಿಗೆ ಪವಿತ್ರವಾಗ್ತದೆ ಅಂತ ಹೇಳಿ. ಹಾಗೆ ನಾವು ಕುಡಿತೇವೆ. ಎಷ್ಟೋ ಸರಿ ನಾವು ತಲೆಗೆ ಹಾಕಿದ್ದುಂಟು ಎಲ್ಲ ನೀರನ್ನು, ಇಷ್ಟು ದೊಡ್ಡ ನೀರನ್ನು. ಅದೇ ರೀತಿ ನಾವು ಇವತ್ತು ತಾಲೂಕಿನವರು ಕೊಡ್ತಿರುವಂತಹ ಈ ಸಣ್ಣ ಅಮೌಂಟ್ ಉಂಟಲ್ಲ, ಇದು ಬರಕತ್ತಿನ ಅಮೌಂಟ್. ಇದು ನಿಮ್ಮ ವಿದ್ಯಾಭ್ಯಾಸಕ್ಕೆ ಇರುವಂತಹ ದೊಡ್ಡ ಒಂದು ಪಾತ್ರೆಯಲ್ಲಿರ್ತಕ್ಕಂತಹ ಈ ಹಣಕ್ಕೆ ಇದನ್ನು ಸ್ವಲ್ಪ ಹಾಕುವುದಷ್ಟೇ. ಇದರಲ್ಲಿ ಬರಕತ್ತಿದೆ, ಜಕಾತಿನ ಹಣ. ಇನ್ಶಾ ಅಲ್ಲಾ ಇದರಲ್ಲಿ ನೀವು ಡೆಫಿನೆಟ್ನಾಗಿ ಇದರಲ್ಲಿ ನಿಮಗೆ ಅದರಲ್ಲಿ ಫಲಿತಾಂಶ ಸಿಗ್ತದೆ, ಒಳ್ಳೆ ಫಲಿತಾಂಶ ಸಿಗ್ತದೆ ಅಂತ ಖಂಡಿತ ನನಗೆ ಭರವಸೆ ಇದೆ. ಇದಕ್ಕಾಗಿ ನೀವು ಒಳ್ಳೆ ಮಾರ್ಕನ್ನು ತೆಗಿಬೇಕು, ಹೈಯೆಸ್ಟ್ ಆಗಿ ನಿಮ್ಮನ್ನು ಇದರಲ್ಲಿ ಉತ್ತೀರ್ಣ ಆಗಬೇಕು. ಇನ್ನು ನನಗೆ ಗೊತ್ತಿರಲಿಲ್ಲ ಈ ಸಮಾರಂಭ, ನಾನು ನೋಡಲಿಕ್ಕೆ ಬಂದಿದ್ದೇನೆ. ಯಾಕೆಂದರೆ ನಮ್ಮ NRCC ಅವರಿಗೆ ಒಂದು ರಿಪೋರ್ಟ್ ಕೊಡಬೇಕಿತ್ತು. ಯಾಕೆಂದರೆ ನಾವು ಈ ಸಾರಿ ಫೈನಾನ್ಷಿಯಲಿ ನಾವು ಯಾರಿಗೂ ಸ್ಕಾಲರ್ಶಿಪ್ ಕೊಡಲಿಲ್ಲ. ಇದನ್ನು ನೋಡಿ 1-2 ಫೋಟೋ ಕಳಿಸಿ ನಾವು ಏನಾದರೂ ಅಲ್ಲಿಂದ ಹಣ ತರಿಸ್ಬೋದಾ ಅಂತೇಳಿ ಅಂತ ನನ್ನ ಯೋಚನೆ ಇತ್ತು. ಅದರ ಇಂಟೆನ್ಷನಲ್ಲಿ ನಾನು ಬಂದಿದ್ದೇನೆ. ನನಗೆ ತುಂಬ ಸಂತೋಷ ಆಯಿತು ನಿಮ್ಮ ಈ ಕಾರ್ಯಕ್ರಮ. ಜೊತೆಗೆ ನಾನು ಸನ್ಮಾನ ಮಾಡುವುದನ್ನು ಸಹ ನೋಡಿದ್ದೇನೆ. ಕ್ಷಮಿಸಬೇಕು, ಸನ್ಮಾನ ಮಾಡುವುದಕ್ಕೆ ನಾನು ಯಾವಾಗಲೂ ವಿರೋಧನೇ. ನಾನು ಸನ್ಮಾನ ಮಾಡುವುದಕ್ಕೆ ನಾನು ಯಾವಾಗಲೂ ವಿರೋಧ. ನಾನು ಯಾಕೂ ಸನ್ಮಾನ ಮಾಡುವುದರಲ್ಲಿ ಹೇಳುವುದಿಲ್ಲ. ಅವರಿಗೆ ಹೇಳಿದ್ದೇನೆ ಮೊನ್ನೆ, ಸಬಿಕಾಜಿ ಅವರಿಗೆ, ಒಂದು ಊರಲ್ಲಿ ಸನ್ಮಾನ ಮಾಡಲಿಕ್ಕೆ ನಮಗೆ ಕರೆದು ನಾ ಬರುವುದಿಲ್ಲ ಅಂತ. ಲೇಕಿನ್ ನಿಮಗೆ ಯಾಕೆ ಸನ್ಮಾನ ಮಾಡಿದ್ದಾರೆ ಅದಕ್ಕೂ ಒಂದು ಅರ್ಥ ಇದೆ. ಈ ಮನೆಯಲ್ಲಿ ನಮ್ಮ ಹಿಂದಿನವರು ಈ ಬೆಕ್ಕಿಗೆ ಬಂದಿದ್ರೆ, ಒಂದು ಒಳ್ಳೆ ಚಂದದ ಬೆಕ್ಕು, ಬುದ್ಧಿಯ ಬೆಕ್ಕು, ಒಳ್ಳೆ ಬೆಕ್ಕು ಬಂದಿದ್ರೆ ನೆಲವನ್ನು ಇದು ಮಾಡ್ತಾರೆ, ಏನರ್ಥ ಅದು ಬೆಂಕಿ ಹಾಕಿ ಅದರ ಮೇಲೆ ಏನಾದರೂ ಫುಡ್ ಹಾಕಿ ಅಥವಾ ಹಾಲು ಹಾಕಿ ಅದನ್ನು ಕೊಡ್ತಾರೆ. ಅದು ಕುಡಿದ ನಂತರ ಆ ಬೆಕ್ಕುಂಟಲ್ಲ ಒಳ್ಳೇದಾಗ್ತದೆ, ಒಳ್ಳೆ ಬುದ್ಧಿ ಬರ್ತದೆ, ಎಲ್ಲಿಗೂ ಹೋಗುವುದಿಲ್ಲ. ನಿಮಗೆ ಇವತ್ತು ಸನ್ಮಾನ ಮಾಡಿ, ಯಾಕೆಂದರೆ ನೀವು ಈ ಸಮುದಾಯಕ್ಕೆ ಇನ್ನೂ ಈಗ 1% ಕೆಲಸ ಮಾಡಿದ್ರೆ 100% ಕೆಲಸ ಮಾಡಬೇಕು, ಅತ್ಯುತ್ತಮವಾಗಿ ಕೆಲಸ ಮಾಡಬೇಕು, ನಮ್ಮ ಸಮುದಾಯಕ್ಕೆ ಸೇವೆ ಮಾಡಬೇಕು, ಇನ್ನು ಅತ್ಯುತ್ತಮವಾಗಿ ಈ ಕೆಲಸವನ್ನು ನೀವು ಚೆನ್ನಾಗಿ ಮಾಡಬೇಕು ಎನ್ನುವುದನ್ನು ಅವರೊಂದು ಇದು ಕೊಟ್ಟ ಸಿಗ್ನಲ್ ನಿಮಗೆ ಕೊಟ್ಟಿದ್ದಾರೆ. ತುಂಬ ಸಂತೋಷದ ವಿಷಯ. ಜಜಾಕಲ್ಲಾ ಖೈರ್. ನನಗೆ ಈ ಸಂದರ್ಭದಲ್ಲಿ ಅಧ್ಯಕ್ಷರು 2 ಮಾತನಾಡಲು ನನಗೆ ಅನುವು ಮಾಡಿಕೊಟ್ಟಿದ್ದೇನೆ. ಹಾಗೂ ಅವರೆಲ್ಲ ಸೇರಿ ನನ್ನನ್ನು ನಮ್ಮ ಗ್ರೀನ್ ನ್ಯೂಸ್ ಶಾಲೆಯ ಈ ಸಾರಿಯ ಸಂಚಾಲಕರನ್ನಾಗಿ ಸಹ ಮಾಡಿದ್ದಾರೆ. ಅಲ್ಹಮ್ದುಲಿಲ್ಲಾಹ್. ನಾವು ಅವರ ಏನು ಒಂದು ಆಶೀರ್ವಾದದಿಂದ ನಮ್ಮ ಇಬ್ರಾಹಿಂ ಕೋಡಿಚಾಲ್ರವರು ಆ ಶಾಲೆಯಲ್ಲಿ ಹಲವಾರು ವರ್ಷ ಸಂಚಾಲಕರಾಗಿ ಆ ಶಾಲೆಯಲ್ಲಿ ಏನು ಒಳ್ಳೆ ಇದನ್ನು ಮಾಡಿದ್ದಾರೆ. ಇವತ್ತು ನಾನು ಏನು ಅಲ್ಲಿ ಹೋದರೆ ಏನಾದರೂ ಒಂದು ವಿಷಯ ಮಾತಾಡಿದ್ರೆ ಅದು ಅವರು ಟೀಚರ್ಸ್ನವರು ಅವರ ವಿಷಯವಾಗಿ ಮಾತಾಡ್ತಾರೆ. ಅವರು ಕೋಡಿಚಾಲ್ ಸರ್ ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು ಅಂತ. ಅಲ್ಹಮ್ದುಲಿಲ್ಲಾಹ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರ ಆಶೀರ್ವಾದದಿಂದ ನಾವು ಆ ಕೆಲಸವನ್ನು ಈಗ ಮುಂದುವರಿಸ್ತಾ ಇದ್ದಾರೆ. ನಮ್ಮ ಸಂಸ್ಥೆಗೆ ಕೋಡಿಚಾಲ್ರವರ ಕೊಡುಗೆ ಅಪಾರವಾಗಿದೆ. ಹಲವಾರು ಕೆಲಸ ಕಾರ್ಯವನ್ನು ಅವರು ನಮ್ಮ ಶಾಲೆಗೆ, ನಮ್ಮ ಸಂಸ್ಥೆಗೆ ನೀಡಿದ್ದಾರೆ. ಅಲ್ಹಮ್ದುಲಿಲ್ಲಾಹ್. ಇದೇ ರೀತಿ ನಾವು ಹೆಚ್ಚೆಚ್ಚು ನಿಮ್ಮಿಂದ ಈ ಸಂಸ್ಥೆಗೆ ಸಹಾಯ ಸಿಗಲಿ ಎಂದು ಹಾರೈಸ್ತೇನೆ. ನಿಮಗೆಲ್ಲರಿಗೂ ಶುಭ ಹಾರೈಸ್ತಾ ನನ್ನ 2 ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಆಖಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸಮಾರಂಭದ ಅಧ್ಯಕ್ಷರು ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾದ MH ಮಲಾರ್ರವರೇ, ಜಿಲ್ಲಾಧ್ಯಕ್ಷರು ನಮ್ಮೆಲ್ಲರ ಹಿರಿಯ ನಾಯಕರಾದ ಶಫೀಕ್ ಕಾಜಿಯವರೇ,
ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಫಜಲ್ರವರೇ, ಕೋಶಾಧಿಕಾರಿಯಾದಂಥ ಬಶೀರ್ರವರೇ, ನಮ್ಮ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಅಹಮದ್ ಗುಂಜ್ ಮಾಸ್ಟ್ರೇ, NRCC ಘಟಕದ ಮತ್ತು ನಮ್ಮ ಶಾಲೆಯ ಕರೆಸ್ಪಾಂಡೆಂಟ್ ಆದಂಥ ಪರ್ವೇಜ್ ಆಲಿಯವರೇ, ಎಲ್ಲ ನಮ್ಮ ಘಟಕದ ಪದಾಧಿಕಾರಿಗಳೇ, ಸದಸ್ಯರೇ ಮತ್ತು ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡಿದ MH ಮಲ್ಲಾರವರು ಮತ್ತು KMK ಮಂಜುನಾಡಿಯವರು ನಮ್ಮ ಸಂಸ್ಥೆಯ ಬಗ್ಗೆ ಭಾಳ ಒಳ್ಳೆಯ ರೀತಿಯಲ್ಲಿ ನಿಮಗೆ ಮನ ಮುಟ್ಟುವ ರೀತಿಯಲ್ಲಿ ಹೇಳಿದ್ದಾರೆ. ಅನೇಕರು ನಮಗೆ ಈ ಸಲ ಫೋನ್ ಮಾಡ್ತಿದ್ರು, ಕೊರೋನಾ ಬಂದು ಕೆಲಸ ಇಲ್ಲದೆ ನಾವೆಲ್ಲ ಕಷ್ಟದಲ್ಲಿದ್ದೇವೆ, ಜಮಿಯತುಲ್ ಫಲಾಹ್ ಯಾವಾಗಲೂ ಕೂಡ ನಮಗೆ ಸಹಾಯ ಮಾಡ್ತಿತ್ತು, ಇವತ್ತು ಈ ಸಲ ಏಕೆ ಸ್ಕಾಲರ್ಶಿಪ್ ಕೊಡುವುದಿಲ್ಲ ಎಂಬುದನ್ನು ಕೇಳ್ತಿದ್ರು. ಹಾಗೆ ನಾವು ಮೊನ್ನೆ ತಾಲೂಕು ಘಟಕದ ನಮ್ಮ ಮೀಟಿಂಗಿನಲ್ಲಿ ನಮ್ಮ ಅಧ್ಯಕ್ಷರೊಡನೆ ಸಮಾಲೋಚನೆ ಮಾಡಿ ಇವತ್ತು ಸುಮಾರು 44 ವಿದ್ಯಾರ್ಥಿಗಳಿಗೆ ತಲಾ 2,000ದಂತೆ 88,000 ರೂಪಾಯಿಯನ್ನು ಇವತ್ತು ನಾವು ಕೊಡ್ತಾ ಇದ್ದೇವೆ. ಕಾರಣ ಏನು ಅಂತ ಹೇಳಿದರೆ, ಕೊರೋನಾದಿಂದಾಗಿ ಈ ಸಲ ಕೂಲಿ ಕೆಲಸ ಮಾಡುವವರಿಗೆ ಕೆಲಸ ಇಲ್ಲ, ವ್ಯಾಪಾರಿಗಳಿಗೆ ವ್ಯಾಪಾರ ಇಲ್ಲ. ಇದರಿಂದಾಗಿ ಆರ್ಥಿಕ ಮುಗ್ಗಟ್ಟು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಿದೆ. ಅದರಿಂದಾಗಿ ಈಗ ಪರ್ವೇಜ್ ಅಲಿಯವರು ಹೇಳಿದ ಹಾಗೆ ನಮಗೆ NRCC ಘಟಕ ಕೂಡ ಈ ಸಲ ಸ್ಕಾಲರ್ಶಿಪ್ಪಿಗೆ ಹಣ ಕಳುಹಿಸಲಿಲ್ಲ. ಕಾರಣ ಅಲ್ಲಿ ಕಲೆಕ್ಷನ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಅದೇ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಕೂಡ ಇದೆ, ನಮ್ಮ ಜಿಲ್ಲೆಯಲ್ಲಿ ಕೂಡ ಇದೆ. ಆದ್ದರಿಂದ ಎಲ್ಲ ಸಂಘ ಸಂಸ್ಥೆಗಳು ಹಣ ಇದ್ದವರಿಂದ ಜಕಾತ್ ಮೂಲಕ ಅದನ್ನು ಪಡೆದು ಬಡವರಿಗೆ ಅದನ್ನು ನೀಡಿ ಅವರ ವಿದ್ಯೆಗೆ ಪ್ರೋತ್ಸಾಹ ಮಾಡುವುದು ಜಮಿಯತುಲ್ ಫಲಾಹದ ಕರ್ತವ್ಯ. ಅದಕ್ಕಾಗಿ ಇಕ್ಬಾಲ್ ಯೂಸುಫ್ರವರ ಆವತ್ತು ಆ ಮುಂದಾಲೋಚನೆಯಿಂದ ಆವತ್ತು ಮೊಹಮ್ಮದ್ ಹುಸೇನ್ ಇರ್ಬೋದು, ಅಬ್ದುಲ್ ಖಾದರ್ ಮಾಸ್ಟರ್ ಅವರು ಇರ್ಬೋದು ಮತ್ತು ಅವರಿಗೆ ಸಹಕಾರ ನೀಡಿದ ಎಲ್ಲ ನಮ್ಮ ಜಮಿಯತುಲ್ ಫಲಾಹದ ಹಿರಿಯ ಪದಾಧಿಕಾರಿಗಳಿರ್ಬೋದು, ಅದರಲ್ಲಿ ನಮ್ಮ ಖಾಜಿಯವರು ಕೂಡ ಒಬ್ಬರು. ಆದ್ದರಿಂದ ಇದು ನಮಗೆ ಸಂತೋಷ. ಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾದ ಖಾಜಿಯವರು ಈ ಸಲ ಅಧ್ಯಕ್ಷರಾಗಿ ಬಂದಿದ್ದಾರೆ. ಅವರಿಗೆ ಜಮಿಯತುಲ್ ಫಲಾಹದ ನಾಡಿ ಮಿಡಿತ ಎಲ್ಲವೂ ಗೊತ್ತು. ಆದರೆ ಈ ಸಂಸ್ಥೆ ಬಹಳ ಒಳ್ಳೆಯ ರೀತಿಯಲ್ಲಿ ಬಹಳ ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತಾ ಇದೆ. ಇದನ್ನು ನಾನು ಅನೇಕ ಸಂಘ ಸಂಸ್ಥೆಗಳಿಗೆ ಕೆಲಸ ಮಾಡಿದವ. ನನಗೆ ಎಲ್ಲಕ್ಕಿಂತ ಜಾಸ್ತಿ ಸಂತೋಷ ಆಗುವುದು ಜಮಿಯತುಲ್ ಫಲಾಹದಲ್ಲಿ ಕೆಲಸ ಮಾಡಲಿಕ್ಕೆ. ಯಾತಕ್ಕಂತ ಹೇಳಿದರೆ ಬಹಳ 13 ಘಟಕಗಳನ್ನು ನಾವು ಹೊಂದಿ, 2 ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಘಟಕಗಳನ್ನು ಹೊಂದಿ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಒಂದು ಕೆಲಸ ಅಂತ ಹೇಳಿದರೆ ಅದು ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ನಮ್ಮ ಯಶಸ್ಸಿಗೆ ಕಾರಣವಾಗುವಂಥ ಕೆಲಸ. ಆದ್ದರಿಂದ ಜಮಿಯತುಲ್ ಫಲಾಹ್ ಇನ್ನೂ ಎತ್ತರಕ್ಕೆ ಬೆಳೆಯಬೇಕಿದ್ದರೆ ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯವನ್ನು ನಾವು ಬಿಡಬೇಕು. ನಾವೆಲ್ಲ ಒಂದೇ ತಾಯಿಯ ಮಕ್ಕಳ ಹಾಗೆ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು. ಒಬ್ಬನ ತಪ್ಪನ್ನು ನಾವು ಕೈ ತೋರಿಸುವಾಗ 4 ಬೆರಳು ನಮ್ಮನ್ನೇ ತೋರಿಸ್ತದೆ, 1 ಬೆರಳು ನಾವು ಒಬ್ಬನನ್ನು ತೋರಿಸಿದಾಗ ಉಳಿದ 4 ಬೆರಳು ನಮ್ಮನ್ನು ತೋರಿಸ್ತದೆ. ಆದ್ದರಿಂದ ಟೀಕೆ ಮಾಡುವವರು ಅರ್ಥ ಮಾಡಿಕೊಳ್ಬೇಕು. ಟೀಕೆ ಮಾಡಲಿಕ್ಕೆ ಸುಲಭ, ಸಂಸ್ಥೆ ಕಟ್ಟಲಿಕ್ಕೆ ಕಷ್ಟ, ಸಂಸ್ಥೆಯನ್ನು ನಡೆಸಲಿಕ್ಕೆ ಕಷ್ಟ. ಆದ್ದರಿಂದ ಯಾರೂ ಕೂಡ ಸಂಸ್ಥೆಯ ಒಳ್ಳೆಯ ಕೆಲಸಗಳನ್ನು ಮೆಚ್ಚುವಂಥ ಕೆಲಸ ಮಾಡಿ, ಟೀಕೆ ಇದ್ದರೆ ಅದನ್ನು ರಹಸ್ಯವಾಗಿ ಮಾಡಲಿಕ್ಕೆ ವಿನಃ ಪರಸ್ಯವಾಗಿ ತಿಳಿಸಬಾರದು. ನಮ್ಮ ಸಂಸ್ಥೆಯ ಆಗು ಹೋಗುಗಳಿಗೆ ನಾವೆಲ್ಲ ಜೀವಾಳವಾಗಿ ನಿಲ್ಲುವಂಥ ಎಲ್ಲ ಸದಸ್ಯರು, ಎಲ್ಲ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ JFCCಯ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ NRCಯ 4 ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ಅಮೀರ್ನವರು ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಾಗಿ ಕೆಲಸ ಮಾಡಬೇಕು. ಆದಾಗ ಮಾತ್ರ ಏನು ಈ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಆವತ್ತು ತ್ಯಾಗಪೂರ್ಣ ಸೇವೆಯನ್ನು ಇಕ್ಬಾಲ್ ಯೂಸುಫ್ ಮತ್ತು ಅವರ ತಂಡ ಮಾಡಿತ್ತೋ ಆ ಕನಸು ನನಸು ಮಾಡಲಿಕ್ಕೆ ನಮ್ಮ ಕೊಡುಗೆಯನ್ನು ನಾವೆಲ್ಲ ಒಂದಾಗಿ ಮಾಡೋಣ ಅಂತ ಹಾರೈಸಿ, ನಿಮಗೆ ನಮಗೆ ಎಲ್ಲರಿಗೂ ಕೂಡ ಸರ್ವಶಕ್ತನಾದ ಅಲ್ಲಾಹು ಇಹಪರ ವಿಜಯವನ್ನು ನೀಡಲಿ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಾಹಿರ್ ದೌವಾಹುಂ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಫಜಲ್ ರಹೀಮ್ ಅವರು ವಿದ್ಯಾರ್ಥಿ ಕೇಳಿಕೊಳ್ತಾ ಇದ್ದೀನಿ. ಮೊಹಮ್ಮದ್ ಹಫೀಜ್ 3rd BCom,
ನೆಕ್ಸ್ಟ್ ಇರ್ಷಾನ ಫಸ್ಟ್ PUC ಕಣಚೂರು ಕಾಲೇಜ್. ನೆಕ್ಸ್ಟ್ ಸಾಜಿದಾ ಅಖ್ತರ್ ಫಸ್ಟ್ PUC ಗವರ್ಮೆಂಟ್ PU ಕಾಲೇಜ್ ಗುರುಪುರ. ಮುಂದಿನ ವಿದ್ಯಾರ್ಥಿ ವೇತನವನ್ನು ಜಿಲ್ಲಾಧ್ಯಕ್ಷರು ವಿತರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅಶೂರ ಸೆಕೆಂಡ್ BSc ಫಸ್ಟ್ ಗ್ರೇಡ್ ಕಾಲೇಜ್ ಬಲ್ಮಠ. ಸಾಜಿದಾ ಅಖ್ತರ್ ಫಾತಿಮತ್ ಝೋರಾ ಫಸ್ಟ್ BA ನಿರಂಜನ್ ಸ್ವಾಮಿ ಕಾಲೇಜ್ ಸುಂಕದಕಟ್ಟೆ. ಸೆಕೆಂಡ್ PU ಶರಿಯತ್ ಕಾಲೇಜ್ ಕಣ್ಣೂರು. ನೆಕ್ಸ್ಟ್ ಮೊಹಮ್ಮದ್ ಸಮಾನತ್ ಫಸ್ಟ್ PUC ಸೈನ್ಸ್ ವಿಶ್ವಮಂಗಳ PU ಕಾಲೇಜ್ ಮಂಗಳ ಗಂಗೋತ್ರಿ. ನೆಕ್ಸ್ಟ್ ಫಾತಿಮತ್ ಜಿಯಾದ ಸೆಕೆಂಡ್ ಇಯರ್ ದಾರುಲ್ ಉಲೂಮ್ ಶರಿಯಾ ಕಾಲೇಜ್ ದೇರಳಕಟ್ಟೆ. ಫಾತಿಮತ್ ಜಿಯಾದ ಮುಂದಿನ ವಿದ್ಯಾರ್ಥಿ ವೇತನವನ್ನು ಕೋಶಾಧಿಕಾರಿಯಾದಂತಹ FM ಬಶೀರ್ ಅವರು ಕೇಳಿಕೊಳ್ಳುತ್ತೇನೆ. ಆಮಿನಾ ಸೆಕೆಂಡ್ BCom ಗವರ್ಮೆಂಟ್ ಕಾಲೇಜ್ ಬಲ್ಮಠ. ಆಮಿನಾ. ವಾಸಿರಾ BA ಅಫ್ಜಲ್ ಉಲಮಾ ಸ್ಕೂಲ್ ಆಫ್ ಕುರಾನಿಕ್ ಸ್ಟಡಿ KC ನಗರ್. BA ಅಫ್ಜಲ್ ಉಲಮಾ ಸ್ಕೂಲ್ ಆಫ್ ಕುರಾನಿಕ್ ಸ್ಟಡಿ KC ನಗರ್ ವಾಸಿರಾ. ತಾಹಿರಾ ಸೆಕೆಂಡ್ PUC ಕಾಮರ್ಸ್ ಸೈಂಟ್ ರೇಮಂಡ್ ಕಾಲೇಜ್ ವಾಮಂಜೂರು. ತಾಹಿರಾ ವಾಸಿರಾ. ಆಯಿಷಾ ಫಾತಿಮಾ. ಧನ್ಯವಾದಗಳು. ಮುಂದಿನ ಬಹುಮಾನ ನಮ್ಮ ಹಾಜಿ ಇಬ್ರಾಹಿಂ ಕೋಡ್ಜಾಲ್ರವರು ಕೇಳಿಕೊಳ್ಳೇನೆ. ಝೈನಬಾ ಜುಲ್ಫಾ ಫಸ್ಟ್ PUC. MH ಹಯಾಸ್ ಫಸ್ಟ್ PUC ಸೆಬೆಸ್ಟಿನ್ ಕಾಲೇಜ್ ಉಳ್ಳಾಲ್. ಮೊಹಮ್ಮದ್ ಸಲಾಹುದ್ದೀನ್ ಫಸ್ಟ್ PUC ಕಾಮರ್ಸ್. ರಾಜಿನ್ ಸಲಾಹುದ್ದೀನ್ ರಾಜಿನ್. ಉಮರುಲ್ ಸೌರಾಸ್ ITI MIT ಪಂಪಲ್. ಅಹಮದ್ ಅರ್ಷದ್ ಸೆಕೆಂಡ್ PUC ಮಿಲಾಗ್ರಿಸ್ PU ಕಾಲೇಜ್. ಧನ್ಯವಾದಗಳು. ಮುಂದಿನ ಬಹುಮಾನವನ್ನು MH ಅವರು ವಿತರಿಸಬೇಕು. ಫಾತಿಮತ್ ಶಫಿಯಾ. ಧನ್ಯವಾದಕ್ಕಾಗಿ ನಮ್ಮ ಜತಕಾಧ್ಯಕ್ಷ ಇರ್ಫಾನ್ ಅವರು ವೇದಿಕೆ ಬರಬೇಕು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರ್ಕಾತು. ನಮ್ಮ ಸಂಸ್ಥೆಯ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಅಧ್ಯಕ್ಷರಾದ ಶಬೀರ್ ಅಹಮದ್ ಖಾಜಿ ಅವರಿದ್ದಾರೆ. ಅವರಿಗೆ ನಾನು ನಮ್ಮ ಜಮಾತಲ್ ಫಲಾಹ್ ಪರವಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇದೇ ಥರ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಫಜಲ್ ರೆಹಮಾನ್ ಇದ್ದಾರೆ. ಅವರಿಗೆ ಸಹ ನಮ್ಮ ಜಮಾತಲ್ ಫಲಾಹ್ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇದೇ ಥರ ಕೋಶಾಧಿಕಾರಿ ಜನಾಬ್ FM ಬಶೀರ್ ಇದ್ದಾರೆ. ಅವರಿಗೆ ಸಹ ನಾನು ನಮ್ಮ ಜಮಾತಲ್ ಫಲಾಹ್ ಘಟಕದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ಶಾಲಾ ಸಂಚಾಲಕರು ಫಜಲ್ ಅಲಿ ಇದ್ದಾರೆ. ಅವರಿಗೆ ಸಹ ಧನ್ಯವಾದವನ್ನು ಅರ್ಪಿಸ್ತೇನೆ. ಇದೇ ಥರ ನಮ್ಮ ಸಂಸ್ಥೆಯ ಘಟಕದ ಅಧ್ಯಕ್ಷರು ಜನಾಬ್ MH ಮಲ್ಲಾರ್ ಅವರಿದ್ದಾರೆ. ಅವರಿಗೆ ಸಹ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ ಕೋಶಾಧಿಕಾರಿ ಕೋಟಿಚಾಲಿ ಇಬ್ರಾಹಿಂ ಅವರಿದ್ದಾರೆ. ಅವರಿಗೆ ಸಹ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಇದೇ ಥರ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಅಹಮದ್ ಹಾಜಿ ಕುಂಜಾ ಅಹಮದ್ ಮಾಸ್ಟರ್ ಅವರಿಗೆ ಸಹ ಧನ್ಯವಾದವನ್ನು ಅರ್ಪಿಸ್ತೇನೆ. ಇದೇ ಥರ KMK ಮಂಜನಾಡಿಯವರು ಕಿರು ಪರಿಚಯ ಮಾಡಿಕೊಟ್ಟರು. ಅವರಿಗೆ ಸಹ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳಿಗೆ ಅವರ ಎಲ್ಲ ಸದಸ್ಯರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಪೋಷಕರು ಮತ್ತು ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರಿಗೆ ಸಹ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ ಸಂಸ್ಥೆಯ ಸಿಬ್ಬಂದಿ ಹಾಗೂ ಆದಮ್ ಸಾಹೇಬರಿದ್ದಾರೆ. ಅವರಿಗೆ ಸಹ ನಾನು ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸಿ ಈ ಸಭೆಯನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.